ನಮ್ಮ ತುಳುನಾಡು ದೈವಾರಾಧನೆ, ದೇವತಾರಾಧನೆ, ನಾಗಾರಾಧನೆಯ ನೆಲೆಪೀಡು. ಈ ಪುಣ್ಯ ಮಣ್ಣಿನಲ್ಲಿ ಅಸಾಮಾನ್ಯ ಮಾನವರಾಗಿ ಜನಿಸಿ ತಮ್ಮ ಅಗಾಧವಾದ ಪರಾಕ್ರಮ, ಶಕ್ತಿ ಸಾಮರ್ಥ್ಯದ ಮೂಲಕ ಅದೆಷ್ಟೋ ಕಾರಣಿಕ ಪವಾಡಗಳನ್ನ ಮೆರೆದು ಮೇಲ್ವರ್ಗದ ಜನರ ಅಥವಾ ಅರಸು ಮಂತ್ರಿಗಳ ಮನಮತ್ಸಾರ್ಯದ ಕೆಂಗಣ್ಣಿಗೆ ಗುರಿಯಾಗಿ ಅವರಿಂದಲೇ ಶಿಕ್ಷಿಸಲ್ಪಟ್ಟು ತಮ್ಮ ಮೇಲೆ ನಡೆದಂತಹ ಅನ್ಯಾಯ ಅನಾಚಾರಕ್ಕೆ ಮನನೊಂದು ಮಾನವ ರೂಪವನ್ನ ತ್ಯಜಿಸಿ ಮಾಯವಾದ ಅದೆಷ್ಟೋ ಕಾರಣಿಕ ಪುರುಷರು ಈ ಪುಣ್ಯ ಮಣ್ಣಿನಲ್ಲಿ ದೈವಗಳಾಗಿ ನೆಲೆಸಿದ್ದಾರೆ. ಅಂತಹ ದೈವಗಳ ಸಾಲಿಗೆ ಸೇರಲ್ಪಡುವ ಕಾರಣಿಕದ ದೈವಗಳೇ ಕಲ್ಲುಟ್ಟಿ ಮತ್ತು ಕಲ್ಕುಡ ದೈವಗಳು. ಬಂಧುಗಳೇ, ತುಳುನಾಡಿನ ಕಾರಣಿಕದ ಕ್ಷೇತ್ರವಾದ ಪಣೋಲಿ ಬೈಲಿನಲ್ಲಿ ನೆಲೆ ನಿಂತು ಭಕ್ತ ಜನರನ್ನ ಪ್ರೀತಿಯಿಂದ ಸಲಹುತ್ತಾ ಅಗೇಲು ಸೇವೆ, ಕೋಲದ ಹರಕೆಯನ್ನ ದಿನನಿತ್ಯ ಪಡೆಯುತ್ತಿರುವ ತಾಯಿ ಕಲ್ಲುಟ್ಟಿಯು ಇಲ್ಲಿ ನೆಲೆ ನಿಂತ ಕಾರಣಿಕದ ಕತೆ ಇಂದು ನಾವು ನಿಮ್ಗೆ ಹೇಳ್ತೀವಿ, ಕೇಳಿ. ಸರಿಸುಮಾರು 400 ವರ್ಷಗಳಿಗೂ ಹಿಂದೆ ಉಬಾರ್ ಅಂದ್ರೆ ಈಗಿನ ಉಪ್ಪಿನಂಗಡಿಯ ಮಂತ್ರವಾದಿಯಾದ ವೈಲಾಯರ ಮನೆದೇವರಾಗಿ ಬೆಳಗಿದ ಈ 2 ಶಕ್ತಿಗಳು ಅನಂತರ ಕಲ್ಲೇಗ, ನೇರಳಕಟ್ಟೆ, ಕಡಂಬು, ಪೊಳತ್ತೂರು ಆ 3 ಸ್ಥಳಗಳಲ್ಲಿ ನೆಲೆ ನಿಂತು ಆನಂತರ ಪಣೋಲಿ ಬೈಲಿನಲ್ಲಿ ನೆಲೆಯಾದ್ರು. ಕಾರಣಿಕದ ಕಲ್ಲುಟ್ಟಿ ಮತ್ತು ಕಲ್ಕುಡ ದೈವಗಳು ಈ ಪುಣ್ಯ ಕ್ಷೇತ್ರದಲ್ಲಿ ನೆಲೆಯಾಗಿ ಹಗಲಿನಲ್ಲಿ ಸಾವಿರಾರು ಭಕ್ತಾಭಿಮಾನಿಗಳಿಂದ ಅಗೇಲು ಸೇವೆಯನ್ನು, ರಾತ್ರಿಯಲ್ಲಿ ಕೋಲ ಸೇವೆಯನ್ನು ಪಡೆದುಕೊಂಡು ಅಭಯವನ್ನ ನೀಡುತ್ತಾ ಭಕ್ತರನ್ನ ಅನುಗ್ರಹಿಸುತ್ತಿದ್ದ ಈ ದೈವಗಳು ಸಜಿಪ ಮಾಗಣಿಗೆ ಪ್ರಥಮವಾಗಿ ಪ್ರವೇಶ ಮಾಡುವಾಗ ಆ ಜಾಗದಲ್ಲಿ ಪ್ರಧಾನ ದೈವವಾಗಿ ಮಾಗಣೆಯ ದೈವಗಳಾದ ನಾಲ್ಕೈತಾಯ, ನಡಿಯೇಳು ದಯ್ಯಂಗುಲು, ಉಳ್ಳಾಲ್ದಿ ಅಮ್ಮ ಮುಂತಾದ ದೈವಗಳು ಅಧಿಕಾರ ಸ್ಥಾನದಲ್ಲಿದ್ರು. ತಾಯಿ ಕಲ್ಲುಟ್ಟಿ ಪಣೋಲಿ ಬೈಲಿನಲ್ಲಿ ನೆಲೆ ನಿಂತ ರೋಚಕ ಕಥೆಯಿತು. ಮಿತ್ತ ಮಚಲು ಜಾಗದಲ್ಲಿ ನಡಿಯೇಳು ದಯ್ಯಂಗುಲು ದೈವಕ್ಕೆ ನೇಮ ನಡೆಯುತ್ತಿರುವಾಗ ನಡಿಯೇಳು ದಯ್ಯಂಗುಲು ದೈವದ ಪಕ್ಕದಲ್ಲಿ ನಾಲ್ಕೈತಾಯ ದೈವವು ದರ್ಶನ ಆವೇಶದಲ್ಲಿ ಇರುವ ವೇಳೆಯಲ್ಲಿ ಕಾರಣಿಕದ ಕಲ್ಲುಟ್ಟಿ ಮಿತ್ತ ಮಜಲನ್ನ ಪ್ರವೇಶಿಸಿದಳು. ಮಾಗಣೆಯ ಕುಲಾಲ ವ್ಯಕ್ತಿಯೊಬ್ಬರ ಮೈ ಮೇಲೆ ಆವೇಶ ಬಂದ ತಾಯಿ ಕಲ್ಲುಟ್ಟಿ, ನನಗೆ ಈ ಮಾಗಣೆಯಲ್ಲಿ ನೆಲೆಯಾಗಲು ಜಾಗ ಬೇಕು ಎಂದು ಕೇಳಿಕೊಳ್ಳುತ್ತಾಳೆ. ಆ ಸಂದರ್ಭದಲ್ಲಿ ಅಲ್ಲಿರುವ ಗುರಿಕಾರರ ಅಣತಿಯಂತೆ ಅಲ್ಲಿ ಸೇರಿರುವ ಜನರು ಆವೇಶಭರಿತ ವ್ಯಕ್ತಿಯ ಮೈ ಮೇಲೆ ಕೈ ಹಾಕಿ ಅವನನ್ನ ಹೊರಗೆ ದೂಡ್ತಾರೆ. ಆ ಸಂದರ್ಭದಲ್ಲಿ ಕೋಪಗೊಂಡ ಕಲ್ಲುಟ್ಟಿ ದೈವವು, ನಾನು ಯಾರು, ನನ್ನ ಕಾರಣಿಕವೇನು ಎಂಬುದನ್ನ ತೋರಿಸ್ತೇನೆ ಅನ್ನುತ್ತಾ ಕಲ್ಲುಟ್ಟಿಯು ದಯ್ಯಂಗುಳು ದೈವದ ನೇಮದ ಸಿರಿಮುಡಿಗೆ ಬೆಂಕಿ ಹಚ್ಚುತ್ತಾಳೆ. ಅನಂತರ ಉರಿಯುವ ಬೆಂಕಿಯನ್ನ ಅವಳೇ ನಂದಿಸುತ್ತಾಳೆ. ಅನಂತರ ಸಜಿಪ ಮಾಗಣೆಯ ದೈವಗಳಿಗೂ ಕಲ್ಲುಟ್ಟಿಗೂ ಒಪ್ಪಂದವಾಗಿ ದೈವಗಳ ಅನತಿಯಂತೆ ಕಲ್ಲುಟ್ಟಿ ದೈವವು ಅಲ್ಲಿಯೇ ಸಮೀಪದಲ್ಲಿ ಕಲ್ಲಿನಲ್ಲಿ ನೆಲೆಯಾಗಿ ಬರ್ಕೆಯ ಬಂಟ ವಂಶಸ್ಥರನ್ನ ಒಗ್ಗೂಡಿಸುತ್ತಾಳೆ. ಒಂದು ದಿನ ಗುಡ್ಡಮೂಲ್ಯ ಎಂಬಾತ ಕಾರಣಿಕದ ಕಲ್ಲುಟ್ಟಿಯು ನೆಲೆ ನಿಂತ ಆ ಕಲ್ಲನ್ನ ಹೊತ್ತುಕೊಂಡು ತನ್ನೂರಿಗೆ ಸಾಗಿದನು. ಈಗಿನ ಪಣೋಲಿ ಬೈಲು ಸಮೀಪಿಸುತ್ತಿದ್ದಂತೆ ಗುಡ್ಡಮೂಲ್ಯನು ಆಯಾಸಗೊಂಡು ಆ ಕಲ್ಲನ್ನು ನೆಲದ ಮೇಲೆ ಇಟ್ಟು ಬಿಡುತ್ತಾನೆ. ಸ್ವಲ್ಪ ಹೊತ್ತು ಕಳೆದ ನಂತರ ಗುಡ್ಡಮೂಲ್ಯನು ತಾನು ಕೆಳಗಿಟ್ಟ ಕಲ್ಲನ್ನ ಮೇಲಕ್ಕೆತ್ತಲು ಪ್ರಯತ್ನಿಸುತ್ತಾನೆ. ಆದರೆ ಆ ಕಲ್ಲು ಅಲುಗಾಡೋದಿಲ್ಲ. ಕಾರಣಿಕದ ಕಲ್ಲುಟ್ಟಿ ಕಲ್ಕುಡ ದೈವಗಳು ಗುಡ್ಡಮೂಲ್ಯನು ಹೊತ್ತು ತಂದಂತಹ ಆ ಕಲ್ಲಿನಲ್ಲಿ ಪಣೋಲಿ ಬೈಲಿನಲ್ಲಿ ನೆಲೆ ನಿಂತರು. ಕೋಲದ ಮುಕ್ತಾಯದ ವೇಳೆಯಲ್ಲಿ ಹಾಲು ಬಾರಣೆಯನ್ನ ಸ್ವೀಕರಿಸಿದ್ದ ತಾಯಿ ಕಲ್ಲುಟ್ಟಿ ಅನಂತರ ತನ್ನ ಕಟ್ಟಳೆಗಳನ್ನ ತಿಳಿಸ್ತಾಳೆ. ನನ್ನ ಆರಾಧನೆಯನ್ನು ಗುಡ್ಡಮೂಲ್ಯರು ಮತ್ತು ಅವರ ಕುಟುಂಬಸ್ಥರು ಮಾಡಬೇಕೆಂದು ಹೇಳಿದಳು. ಅಗೇಲು ಬಡಿಸುವುದು, ಅಗೇಲು ತಯಾರಿಸುವುದು ಈ ಸಂತತಿ ಎಂದು ತಿಳಿಸಿದಳು. ಕಲ್ಲುಟ್ಟಿಯ ಭಂಡಾರವು ಗುಡ್ಡಮೂಲ್ಯರ ಮನೆಯ ಎದುರು ಭಾಗದ ಭಂಡಾರ ಮನೆಯಿಂದ ನೆಲೆಯಾದ ಸ್ಥಳಕ್ಕೆ ಬರುವ ಸಂಪ್ರದಾಯ ಇದೆ. ಈ ಜಾಗದ ದೈವದ ಚಾಕಿರಿ ಕೆಲಸವನ್ನ ಸಾಲ್ಯಾನ್ ಗೋತ್ರದ ಗುಡ್ಡಮೂಲ್ಯರ ಸಂತತಿಯವರು ಮಾಡುತ್ತಿರುವಾಗ ಅವರಿಗೆ ಸೂತಕ ಬಂದಲ್ಲಿ ದೈವಗಳ ಸೇವೆ ನಿಲ್ಲಬಾರದೆಂದು ಗುಡ್ಡಮೂಲ್ಯರವರ ನೆಂಟಸ್ಥರಾದ ಗುಜರನ್ ಗೋತ್ರದವರು ದೈವದ ಅಪ್ಪಣೆ ಪ್ರಕಾರ ಮಾಡಿಕೊಂಡು ಬಂದರು. ಈ ದೈವಗಳು ಈ ಜಾಗದಲ್ಲಿ ಈ 2 ಗೋತ್ರದವರಿಂದ ಪೂಜೆ, ಹಾಲು ಬಾರಣೆಯನ್ನ ತೆಗೆದುಕೊಳ್ಳುತ್ತಾ ಬಂದಿದ್ದ. ಪಣೋಲಿ ಬೈಲು ಎಂಬ ಹೆಸರು ಹೇಗೆ ಬಂತೆಂದ್ರೆ, ಈ ಪ್ರದೇಶದಲ್ಲಿ ಪನೆಯ ಮರ ಬಹಳಷ್ಟು ಇತ್ತು.
ಕಾಲಕ್ರಮೇಣ ಇದೇ ಊರಿಗೆ ಪಣೋಲಿ ಬೈಲು ಎಂದು ಹೆಸರಾಯಿತು. ಈ ಮರವು 60 ವರ್ಷಗಳಿಗೊಮ್ಮೆ ಹೂ ಬಿಟ್ಟು ಸಿಂಗಾರಗೊಳ್ಳುತ್ತವೆ. ಹೀಗೆ ಹೂ ಬಿಟ್ಟು ಕಾಯಿಯಾದ ನಂತರ ಅದು ಸತ್ತು ಹೋಗುತ್ತೆ. ಈ ವೃಕ್ಷವು ಅನಿಷ್ಟಕಾರಕವೆಂದು ಹೇಳ್ತಾರೆ. ಇದು ಮನೆಯ ಅಕ್ಕಪಕ್ಕದಲ್ಲಿರುವುದು ಶುಭ ಲಕ್ಷಣವಲ್ಲವಂತಾನು ಹೇಳ್ತಾರೆ. ಅದಕ್ಕಾಗಿ ಈ ಮರಕ್ಕೆ ಪೂಜೆ ಮಾಡಿ ಕಡಿದು ಉರುಳಿಸ್ತಾರೆ. ಇದು ಒಂದು ನಂಬಿಕೆ. ಈ ಪ್ರದೇಶದಲ್ಲಿ ಈ ಮರಗಳಿದ್ದ ಕಾರಣ ಮನೆಗಳ ಸಂಖ್ಯೆ ಕೂಡ ಕಡಿಮೆಯಾಗಿತ್ತು. ಈ ಪ್ರದೇಶಕ್ಕೆ ಕಲ್ಲುಟ್ಟಿಯ ಪ್ರವೇಶವಾಗುವುದರೊಂದಿಗೆ ಈ ಪ್ರದೇಶವು ಪಣೋಲಿ ಬೈಲು ಕ್ಷೇತ್ರವೆಂದು ಪ್ರಸಿದ್ಧಿಯಾಯಿತು. ಕ್ಷೇತ್ರದ ದೈವದ ಹೆಸರನ್ನೆತ್ತಿದರೆ ಸಾಕು, ಈ ದೈವಕ್ಕೆ ಸರ್ವವು ಗೋಚರವಾಗುತ್ತದೆ ಎಂಬ ಅಚಲ ನಂಬಿಕೆ ಇಲ್ಲಿನ ಭಕ್ತರದ್ದು. ಇನ್ನು ಶ್ರೀ ಕ್ಷೇತ್ರ ಪಣೋಲಿ ಬೈಲು ಶ್ರೀ ಕಲ್ಲುಟ್ಟಿ ದೇವಸ್ಥಾನವು ದಕ್ಷಿಣ ಕನ್ನಡ ಜಿಲ್ಲೆಯ ಬಂಟ್ವಾಳ ತಾಲೂಕಿನ ಸಜಿಪ ಮೂಡೆ ಗ್ರಾಮದಲ್ಲಿರುವ ಅತ್ಯಂತ ಕಾರಣಿಕದ ದೇವಸ್ಥಾನ. ಇಲ್ಲಿ ಕಾರಣಿಕದ ದೈವಗಳಾದ ಕಲ್ಲುಟ್ಟಿ ಕಲ್ಕುಡರು ನೆಲೆ ನಿಂತು ದಿನನಿತ್ಯವೂ ಭಕ್ತರಿಂದ ಅಗೆಯಲು ಕೋಲದ ಸೇವೆಯನ್ನ ಪಡೆಯುತ್ತಿದ್ದಾರೆ. ಇದು ಬಿಸಿ ರೋಡ್ ದಾಟಿ ಬಾಣೆಮಂಗಳೂರು ಮೆಲ್ಕಾರ್ನಿಂದ ಬಲಭಾಗಕ್ಕೆ ಮಾರ್ನಬೈಲ್ ಮೂಲಕ ಎಡಭಾಗಕ್ಕೆ 4 ಕಿಲೋಮೀಟರ್ ದೂರದಲ್ಲಿದೆ. ಭಕ್ತರಿಂದ ಪಟ್ಟೆ ಸೀರೆ ಹರಕೆ, ಅಗೆಯಲು, ಕೋಲ, ಮಲ್ಲಿಗೆ ಹೂ, ಬೆಳ್ಳಿ ಬಂಗಾರವನ್ನ ಹರಕೆಯ ರೂಪದಲ್ಲಿ ಸ್ವೀಕರಿಸಿ ಮಹಾಕಾರಣಿಕದ ಕಲ್ಲುಟ್ಟಿ ಕಲ್ಕುಡ ದೇವಗಳು ನೆಲೆಯಾಗಿ ಭಕ್ತರನ್ನ ಸದಾ ಹರಸುತ್ತಿದೆ. ಕಷ್ಟ ನಷ್ಟದಿಂದ ನೊಂದು ಬೆಂದು ಬರುವ ಭಕ್ತರನ್ನ ಸದಾ ಕಾಯುತ್ತಿರುವವಳು ಪಣೋಲಿ ಬೈಲಿನ ತಾಯಿ ಕಲ್ಲುಟ್ಟಿ.